ಬೆಂಗಳೂರಿನಲ್ಲಿ ನಡೆದ ಗಲಭೆ ಪ್ರಕರಣ ಖಂಡನೀಯವಾಗಿದ್ದು ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎಂದು ಹಿಂದೂ ಜಾಗರಣಾ ವೇದಿಕೆ ವಿಟ್ಲ ವತಿಯಿಂದ ಬಿಸಿ ರೋಡ್ನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣಾ ವೇದಿಕೆಯ ಸಂಪರ್ಕ ಪ್ರಮುಖ ನರಸಿಂಹಮಾಣಿ, ಸರಕಾರಿ ಆಸ್ತಿಪಾಸ್ತಿಗಳನ್ನು ಧ್ವಂಸ ಮಾಡಿ ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ತರುವ ಕೃತ್ಯದಲ್ಲಿ ಭಾಗಿಯಾಗಿರುವ ಸಂಘಟನೆಗಳನ್ನು ತಕ್ಷಣವೇ ಸರ್ಕಾರ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಮತಾಂತರ ಶಕ್ತಿಯನ್ನು ಒಂದು ಮಾಡಿಕೊಂಡು ಆ ಮುಖಾಂತರ ಮತ್ತೆ ಕರ್ನಾಟಕವನ್ನು ಮತ್ತೊಮ್ಮೆ ಗಲಭೆಯನ್ನು ಎಬ್ಬಿಸಿ ಶಾಂತಿಯನ್ನು ಭಂಗ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮತಾಂಧ ಶಕ್ತಿಗಳಾದ KFT ಮತ್ತು SDPI ಈ ಎರಡು ಸಂಘಟನೆಗಳ ಕಾರ್ಯಕರ್ತರ ಒಂದು ಪೂರ್ವ ಯೋಜಿತ ಕೃತ್ಯದ ರೀತಿಯಲ್ಲಿ ಮೊನ್ನೆ DJ ಅಲ್ಲಿ ಮತ್ತು KJ ಅಲ್ಲಿ ನಡೆದಿದೆ. ವಿಭಾಗದ ಮಾತೃ ಸುರಕ್ಷಾ ಸಂಯೋಜಕ ಗಣರಾಜ್ ಭಟ್ ಕೇದಿಲ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲದೆ ಇದ್ದರೆ ಹಳ್ಳಿಗಳ ದಾರಿಗಳನ್ನು ಬಂದ್ ಮಾಡಿದ್ದು ಹೇಗೆ, ಪೊಲೀಸ್ ವಾಹನ, ಅಗ್ನಿಶಾಮಕ ದಳದ ವಾಹನಗಳು ಬಾರದಂತೆ ತಡೆದಿದ್ದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ನಿಯೋಜಿತ ಸಂಚು ಇದು ಅಲ್ಲದಿದ್ದರೆ ಒಂದು ಪುಟ್ಟ ಹಳ್ಳಿಯ ಒಳಗೆ ಕೇವಲ ಅಧಿಕಾರಿಗಳು FIR ಮಾಡಲಿಲ್ಲ ಎನ್ನುವುದೇ ಕಾರಣ ಅಂತಾದರೆ ಹಳ್ಳಿಯ ಪ್ರತಿಯೊಂದು ಬೀದಿಗಳನ್ನು ಪೂರ್ವ ನಿಯೋಜಿತವಾಗಿ ಬಂದ್ ಮಾಡಿದ್ದು ಹೇಗೆ, ಪೊಲೀಸ್ ಗಾಡಿಗಳು ಬಾರದ ಹಾಗೆ ಬೆಂಕಿ ಹಾಕಿದ್ದು ಹೇಗೆ, ಅಗ್ನಿಶಾಮಕ ದಳ ಬರದಂತೆ ತಡೆದದ್ದು ಹೇಗೆ, ನೋಡಿ 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 ದೇಶಭಕ್ತರ ಮನೆಗಳನ್ನೇ ಹುಡಿಗೈದದ್ದು ಹೇಗೆ, ಪ್ರಶ್ನೆ ಮಾಡಬೇಕಲ್ಲ. ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರಾದ ರವಿರಾಜ್ ಬಿಸಿರೋಡು, ರತ್ನಾಕರ ಶೆಟ್ಟಿ, ರಾಜಾರಾಮ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು.